ಉಡುಪಿಯಲ್ಲಿ ಅಕ್ಷರಶಃ ಕೇಸರಿ ರಣಕಹಳೆಯೇ ಮೊಳಗಿತ್ತು. ಹೌದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿಯೇ ಸಿದ್ಧ ಎಂಬ ಜನಾಗ್ರಹ ಸಭೆಯಲ್ಲಿ ಮಂದಿರ ನಿರ್ಮಾಣ ಮಾಡುವಂತೆ ಆಗ್ರಹಿಸಲಾಯಿತು. ಸಮಾವೇಶಕ್ಕೂ ಮುನ್ನ ಕೃಷ್ಣ ಮಠದ ರಾಜಮಾರ್ಗದಲ್ಲಿ ಬೃಹತ್ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ 3,000ಕ್ಕೂ ಅಧಿಕ ಮಂದಿ ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ರು. ಸಮಾವೇಶದಲ್ಲಿ ಎಲ್ಲ ಸಂತರು ಹಾಗೂ ಕಾರ್ಯಕರ್ತರ ಅಭಿಲಾಷೆಯನ್ನ ಸಂಸದೆಯವರಿಗೆ ಮನವಿ ನೀಡುವ ಮೂಲಕ ಸಲ್ಲಿಸಲಾಯಿತು. ರಾಮ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕಾಯಿದೆ, ಸುಗ್ರೀವಾಜ್ಞೆ ತರುವ ಮೂಲಕ ಪರಿಹಾರ ಕಂಡುಕೊಳ್ಳಬೇಕು ಅನ್ನೋದು ಈ ಸಮಾವೇಶದ ಆಗ್ರಹವಾಗಿತ್ತು. ಈ ವೇಳೆ ಮಾತನಾಡಿದ ಪರ್ಯಾಯ ಪಲಿಮರು ಸ್ವಾಮೀಜಿ ಅವರು, ಭಾರತದಲ್ಲೀಗ ರಾಮ ಮಂದಿರ ನಿರ್ಮಾಣದ ಸೈಕ್ಲೋನ್ ಎತ್ತಿದೆ. ರಾಮ ಮಂದಿರವನ್ನ ಯಾರೂ ವಿರೋಧಿಸುವಂತಿಲ್ಲ. ವಿರೋಧಿಸುವ ರಾಜಕೀಯ ಪಕ್ಷವನ್ನ ನಿರ್ನಾಮ ಮಾಡುವ ಕಾಲ ಸನ್ನಿಹಿತವಾಗಿದೆ. ತಮಿಳುನಾಡಿನಲ್ಲಿ ರಾಮ ಸೇತು ಇಲ್ಲ ಎಂದ ಅವರು, ರಾಜಕೀಯ ಪಕ್ಷ ನಿರ್ನಾಮವಾಗಿದೆ. ರಾಮನ ವಿರೋಧ ಮಾಡುವವರಿಗೆ ಉಳಿಗಾಲವಿಲ್ಲ ಎಂದರು. ಇವತ್ತು ಬಂದ ಸೈಕ್ಲೋನ್ ಅದು ಸುನಾಮಿ ಅಲ್ಲ, ಇಡೀ ರಾಮದೇವರ ವಿರೋಧಿ ಪಕ್ಷವನ್ನು ನಿರ್ನಾಮಗೊಳಿಸತಕ್ಕಂತಹ ರಾಮಸೇನೆಯ ಚಂಡಮಾರುತ ಬೀಸ್ತಾ ಇದೆ. ಇದನ್ನು ಯಾರು ಎದುರಿಸುವ ಸಂದರ್ಭನೇ ಇಲ್ಲ. ಯಾರಾದರೂ ಇದಕ್ಕೆ ಶರಣಾಗತರಾಗಬೇಕು ಹೊರತು, ಇದಕ್ಕೆ ಸಹಿ ಹೇಳಬೇಕು ಹೊರತು ಮತ್ತೊಂದಿಲ್ಲ. ನಾವು ಪಾಕಿಸ್ತಾನದಲ್ಲಿ, ಚೀನಾದಲ್ಲಿ ರಾಮ ಮಂದಿರ ಕಟ್ಟಿಕೊಡಿ ಅಂತ ನಾವು ಕೇಳುವುದಲ್ಲ. ನಾವು ಹೇಳುವುದು ನಮ್ಮ ದೇಶ, ರಾಮದೇವರ ದೇಶದಲ್ಲಿ, ರಾಮದೇವರ ಜಾಗದಲ್ಲಿ, ಅಯೋಧ್ಯೆಯಲ್ಲಿ ರಾಮದೇವರನ್ನು ಪ್ರತಿಷ್ಠೆ ಮಾಡಿ ಅಂತ ನಾವು ಕೇಳುವವರೇ ಹೊರತು ಎಲ್ಲಿಯೋ ರಾಮದೇವರನ್ನು ಕಟ್ಟಿಕೊಡಿ, ದೇವಸ್ಥಾನ ಕಟ್ಟಿಕೊಡಿ ಅಂತ ನಾವು ಕೇಳೋದಲ್ಲ. ನಿಮಗೆ ಸತ್ಯ ಹೇಳಬೇಕು ಅಂತಂದ್ರೆ, ನಮ್ದು ಭಿಕ್ಷೆ ಅಲ್ಲ. ರಾಮದೇವರನ್ನು ಕಟ್ಟಿಕೊಡಿ ಅಂತ ನಾವು ಯಾರ ಹತ್ರನೂ ಭಿಕ್ಷೆಗೆ ಬೇಡುವುದಿಲ್ಲ. ಯಾಕೆಂತಂದ್ರೆ ನಮ್ದು ಪ್ರಜಾಪ್ರಭುತ್ವ ಸರ್ಕಾರ. ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರಜೆಗಳು ನಾವೇ ಪ್ರಭುಗಳು. ಹಾಗಾಗಿ ನಮ್ಮ ಪ್ರಭು ಸಂಹಿತೆಯನ್ನು ಎಲ್ಲರೂ ಮಾನನೆ ಮಾಡಲೇಬೇಕು. ಇನ್ನು ವೇದಿಕೆಯಲ್ಲಿ ಸ್ವಾಮೀಜಿಗಳು ಸಲ್ಲಿಸಿದ ಮನವಿಗೆ ಉತ್ತರಿಸಿದ ಸಂಸದೆ ಶೋಭಾ ಕರಂದ್ಲಾಜೆ ಅವರು, ನಾನು ಮೊದಲು ರಾಮ ಭಕ್ತೆ, ನಂತರ ಸಂಸದೆ. ರಾಮ ಮಂದಿರ ನಿರ್ಮಾಣ ಕೇಂದ್ರ ಸರ್ಕಾರದ ಆಶಯವಾಗಿದೆ. ಆದರೆ ಕಾಂಗ್ರೆಸ್ ನಾಯಕ ಹಾಗೂ ವಕೀಲ ಕಪಿಲ್ ಸಿಬಲ್ ವಿಚಾರಣೆ ಮುಂದೂಡಲು ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಂಡನೆ ಮಾಡಿದ್ದಾರೆ. 2019ರ ಚುನಾವಣೆಯ ನಂತರ ತೀರ್ಪು ನೀಡುವಂತೆ ವಾದಿಸಿದ್ದಾರೆ. ಮುಂದಿನ ಸಂಸತ್ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆ ತರಬೇಕೆಂದ ಸಂತರ ಇಚ್ಛೆಯನ್ನ ಪ್ರಸ್ತಾಪಿಸುವುದಾಗಿ ಹೇಳಿದ್ದಾರೆ. ಸ್ವಾತಂತ್ರ್ಯ ಬಂದ ನಂತರ ರಾಮ ಮಂದಿರದ ನಿರ್ಮಾಣ ಆಗೇ ಆಗುತ್ತೆ ಅನ್ನುವಂತ ವಿಶ್ವಾಸ ನಮ್ಮೆಲ್ಲರಿಗೂ ಇತ್ತು. ಆದರೆ ಜಾತ್ಯತೀತತೆಯ ಹೆಸರಲ್ಲಿ ಬಂದಂತ ಸರ್ಕಾರಗಳು ರಾಮ ಮಂದಿರವನ್ನ ನಿರ್ಮಾಣ ಮಾಡಲಿಲ್ಲ. ಇದರ ಪರಿಣಾಮವಾಗಿ ಕರಸೇವೆ ಮಾಡಿ ಆ ಒಂದು ನಮಗೆಲ್ಲರಿಗೂ ಕೂಡ ಅವಮಾನಕಾರಿಯಾಗಿ ನಿಂತ್ಕೊಂಡಿದ್ದ ಬಾಬ್ರಿ ಮಸೀದಿಯನ್ನ ಕೆಡವುವಂತ ಕೆಲಸ ಕರಸೇವಕರಿಂದ ನಡೆದಿರುವಂತದ್ದು ಇತಿಹಾಸ. ರಾಮ ಮಂದಿರಕ್ಕಾಗಿ ಲಾಲ್ ಕೃಷ್ಣ ಅದ್ವಾನಿಯವರ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಅವರನ್ನು ಹೇಗೆ ಬಂಧನ ಮಾಡಲಾಯಿತು, ಮುಂದಿನ ಕಾರ್ಯಾಚರಣೆ ಏನೇನು ಆಯಿತು ಅನ್ನುವಂಥದ್ದು ನಮ್ಗೆಲ್ಲರಿಗೂ ನೆನಪಿದೆ. ಕಳೆದ 4.5 ವರ್ಷದಿಂದ ಇರುವಂತ ಮೋದಿಯವರ ಸರ್ಕಾರ ರಾಮ ಮಂದಿರದ ನಿರ್ಮಾಣಕ್ಕಾಗಿ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥದ್ದು ನಿಮ್ಮೆಲ್ಲರ ಆಗ್ರಹ ಆಗಿತ್ತು. ಅದಕ್ಕಾಗಿ ಸುಪ್ರೀಂ ಕೋರ್ಟಿನಲ್ಲಿ ಹಲವಾರು ಪ್ರಯತ್ನ ಕೂಡ ನಮ್ಮ ಕಡೆಯಿಂದ ಆಯಿತು.